ಮಂಗಳೂರಿನ ಕೆಪಿಟಿಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಕಾನ್ರಿಯು ಆರ್ವಿ ಟೈಗರ್ ಸ್ಪೋರ್ಟ್ಸ್ ಕರಾಟೆ ಡು ಕರ್ನಾಟಕ ತಂಡದ 60ಕ್ಕಿಂತಲೂ ಅಧಿಕ ಮಂದಿ ಕರಾಟೆ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಬಹುಮಾನವನ್ನ ಗೆದ್ದುಕೊಂಡಿದ್ದು, ಅವರಿಗೆ ಬಿಸಿ ರೋಡಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ನಿವೃತ್ತ ಮುಖ್ಯೋಪಾಧ್ಯಾಯ ಬಿ. ರಾಮಚಂದ್ರ ರಾವ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ನಾವು ಆಟವನ್ನು ಪ್ರೀತಿಸಿದಾಗ ಆ ಆಟದಲ್ಲಿ ಚಾಂಪಿಯನ್ ಆಗಲು ಸಾಧ್ಯವಿದೆ. ನಂಬರ್ 1 ಆಗೋದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ ಎಂದರು. ಇವತ್ತು ನಂಬರ್ 1 ಸ್ಥಾನವು ಕೂಡ ನಿಮಗೆ ಬಂದಿರಬಹುದು. ಬಿಕಮಿಂಗ್ ನಂಬರ್ 1 ಈಸ್ ಈಸಿಯರ್. ಒಂದೇ ಸ್ಥಾನ ಪಡೆಯುವುದು ಬಹಳ ಕಷ್ಟದ ಕೆಲಸ ಅಲ್ಲ, ಆದರೆ ಪಡೆದಂತ ಸ್ಥಾನವನ್ನು ಉಳಿಸಿಕೊಳ್ಳುವುದುಂಟಲ್ಲ, ಅದು ಬಹಳ ಕಷ್ಟ. ಬಿಕಮಿಂಗ್ ನಂಬರ್ 1 ಈಸ್ ಈಸಿಯರ್ ದೆನ್ ರಿಮೈನಿಂಗ್ ನಂಬರ್ 1. ನೀವು ಜಗತ್ತು ಕಂಡ ವೇಗದ ಕುದುರೆ ಆಗಬೇಕು, ಆದರೆ ಆಮೇಲೆ ನೀವು ಕುದುರೆ ಕಂಡ ವೇಗದ ಜಗತ್ತು ಆಗಬಾರದು. ಸತತವಾಗಿ ತರಗತಿಗೆ ಬರಬೇಕು. ಅಧ್ಯಾಪಕರಿಗೋಸ್ಕರ ಅಲ್ಲ, ನಿಮಗೋಸ್ಕರ ಬರಬೇಕು. ಅಭ್ಯಾಸಗಳನ್ನು ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಬೇಕು. ಡೆಡಿಕೇಶನ್ ಬೇಕಾದ್ರೆ ಯಾವುದೇ ಒಂದು. ನನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಾವು ಗೆಲ್ಲಬೇಕಿದ್ರೆ ಏನ್ ಮಾಡ್ಬೇಕು ಅಂತ. ನಾನು ಏನಿಲ್ಲ, ಗೆಲ್ಲಿಕ್ಕೆ ಏನು ಕಷ್ಟ ಇಲ್ಲ. ಏನ್ ಮಾಡ್ಬೇಕು, ನೀನು ಆ ಆಟವನ್ನು ಪ್ರೀತಿಸಬೇಕು, ನಿನ್ಗೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಚಿತ್ರ ನಿರ್ದೇಶಕ ತಮ್ಮಣ್ಣ ಶೆಟ್ಟಿ ಮಾತನಾಡಿ, ಸೋಲು ಗೆಲುವಿಗೆ ದಾರಿ ತೋರಿಸುತ್ತದೆ, ಸೋಲು ಗೆಲುವನ್ನು ಪರಿಚಯಿಸುತ್ತದೆ. ಆತ್ಮವಿಶ್ವಾಸವಿದ್ದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದರು. ಪ್ರತಿಯೊಂದು ಜೀವನದಲ್ಲಿ ಇವತ್ತು ವ್ಯಾಯಾಮ ಎಂಬುದು ಯಾಕಂತ ಹೇಳಿದ್ರೆ ಬರೀ ಪ್ರದರ್ಶನಕ್ಕಲ್ಲ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ವ್ಯಾಯಾಮದ ಅವಶ್ಯಕತೆ ಇವತ್ತಿದೆ. ಯಾಕಂತ ಹೇಳಿದ್ರೆ ಒಂದು ಮಾತಿದೆ, ರೋಗಿ ದೊಡ್ಡದ ಮನುಷ್ಯ ಕೊಪ್ಪಿದ್ರೆ ಡಾಕ್ಟರಿಗೆ ಲಾಭ, ಕುರಿ ಕೊಪ್ಪಿದ್ರೆ ಕಟುಕನಿಗೆ ಲಾಭ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ನಮ್ಮ ತಾಂತ್ರಿಕ ಜೀವನದಿಂದಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಜೀವನದಲ್ಲಿ ವ್ಯಾಯಾಮಗಳೇ ಇಲ್ಲ. ಸಂಸ್ಥೆಯ ನಿರ್ದೇಶಕ ಶ್ರೀಯಾನ್ ವಸಂತ ಕೆ ಬಂಗೇರ ಮಾತನಾಡಿದರು. ದೇಶದ ಒಂದು ಬೆನ್ನೆಲುಬಾಗಿ ಮಾಡುವಂತ ವ್ಯಕ್ತಿಗಳು ಯಾರು ಇರ್ತಾರೆ, ಅವರನ್ನು ನಾವು ಕ್ಷಣ ಅರ್ಧದಲ್ಲಿ ಕೂಡ ನಾವು ಕರೆ ಮಾಡಿ ಕರೆದಾಗ ನಮಗೆ ಸ್ಪಂದಿಸಿದ್ದಾರೆ. ಇದು ನಾವು ಒಂದು ನೆನೆಸಿದ ಕನಸು ನನಸಾಗುವಂಥದ್ದು. ವಿಜೇತರಿಗೆ ಪದಕಗಳನ್ನು ಹಸ್ತಾಂತರಿಸಿ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳ ಪೋಷಕರು ಈ ಸಂದರ್ಭ ಉಪಸ್ಥಿತರಿದ್ದರು.